ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಜ್ಯ ರಾಷ್ಟ್ರೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಯನಪುಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಜೊತೆಗೂಡಿ ಜೂನ್ 4ರಿಂದ 6ರವರೆಗೆ ಜಾಗತಿಕ ಯುವ ಶೃಂಗಸಭೆ 2025 ಮಹತ್ವಾಕಾಂಕ್ಷಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಯುವ ಸಮ್ಮೇಳನ ನಡೆಯಲಿದೆ ಎಂದು ಶೃಂಗಸಭೆಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಶ್ವಿನಿ ಶೆಟ್ಟಿ ತಿಳಿಸಿದರು. ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಯನಪುಯ ಸ್ಟೇಟ್ ಎನ್ಎಸ್ಎಸ್ ಹಾಗೂ ಯನಪುಯ ವಿಶ್ವವಿದ್ಯಾಲಯ ಇದರ ಸಹಯೋಗದೊಂದಿಗೆ ಜೂನ್ 4ರಿಂದ ಜೂನ್ 6ರವರೆಗೆ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸ್ತಾ ಇದ್ದೀವಿ. ಇದೊಂದು ಪ್ರತಿಷ್ಠಿತ ಪರಿವರ್ತನಾಶೀಲ ಕಾರ್ಯಕ್ರಮವಾಗಿದೆ ಹಾಗೂ ಹಲವಾರು ರಾಜ್ಯಗಳಿಂದ ಯುವ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ಅಲ್ಲದೆ ಕರ್ನಾಟಕ ಸರ್ಕಾರವು ಆಯೋಜಿಸಿದಂತಹ ಮೊದಲ ಅಂತಾರಾಷ್ಟ್ರೀಯ ಯುವ ಸಮ್ಮೇಳನವಾಗಿದ್ದು ಕರ್ನಾಟಕವನ್ನು ಜಾಗತಿಕ ಯುವಕರ ಒಂದು ಪಾತ್ರವನ್ನು ತೊಡಗಿಸಿಕೊಳ್ಳುವಿಕೆ, ನಾಯಕತ್ವಕ್ಕೆ ಕೇಂದ್ರೀಕರಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಡುವಂತಹ ಒಂದು ಸಂಕೇತವಾಗಿದೆ. ಉದ್ಘಾಟನಾ ಸಮಾರಂಭವು 4 ತಾರೀಕು ಜೂನ್ 5ವರೆಗೆ ಯನಪುಯ ವಿಶ್ವವಿದ್ಯಾಲಯದ ಎಂಡ್ಯೂರೆನ್ಸ್ ಝೋನ್ ನಲ್ಲಿ ಜರುಗಲಿದೆ. ಗೌರವಾನ್ವಿತ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ಡಾಕ್ಟರ್ ಯನಪುಯ ಅಬ್ದುಲ್ಲಾ ಕುಮಿ, ಕುಲಪತಿ ಯನಪುಯ ಡೀಮ್ಡ್ ಬಿ ಯೂನಿವರ್ಸಿಟಿ, ಶ್ರೀ ರಣದೀಪ್ ಬಿ, IAS ಕಾರ್ಯದರ್ಶಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ, ಡಾಕ್ಟರ್ ಎಂ ವಿಜಯಕುಮಾರ್, ಕುಲಪತಿ ಯನಪುಯ ವಿಶ್ವವಿದ್ಯಾಲಯ, ಶ್ರೀ ಚೇತನ್ IPS ಆಯುಕ್ತರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಡಾಕ್ಟರ್ ಶ್ರೀಪತಿ ರಾವ್ ಯನಪುಯ ವಿಶ್ವವಿದ್ಯಾಲಯದ ಸಹ ಉಪಕುಲಪತಿ, ಡಾಕ್ಟರ್ KS ಗಂಗಾಧರ್ ಸೋಮಯಾಜಿ ರಿಜಿಸ್ಟ್ರಾರ್ ಯನಪುಯ ವಿಶ್ವವಿದ್ಯಾಲಯ, ಡಾಕ್ಟರ್ ಪ್ರತಾಪ್ ಲಿಂಗಾಯ ರಾಜ್ಯ NSS ಅಧಿಕಾರಿ, ಶ್ರೀ ಉಪಾಧ್ಯಾಯ ಪ್ರಾದೇಶಿಕ ನಿರ್ದೇಶಕರು NSS ಹಾಗೂ ಇತರ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾರತಾದ್ಯಂತ 650 ಯುವ ಪ್ರತಿನಿಧಿಗಳು 20 ರಾಜ್ಯಗಳಿಂದ ಭಾಗವಹಿಸ್ತಾ ಇದ್ದು 15 ದೇಶದ ಯುವ ಪ್ರತಿನಿಧಿಗಳು ಕೂಡ ಜಾಗತಿಕ ವಿನಿಮಯಕ್ಕಾಗಿ ಈ ವೇದಿಕೆಯನ್ನ ನಿರ್ಮಿಸ್ತಾ ಇದ್ದಾರೆ. ಯುವ ಐಕಾನ್ ಹಾಗೂ ವಲಯ ನಾಯಕರು ಸೇರಿದಂತೆ ಜಗತ್ತಿನಾದ್ಯಂತ 21 ಪ್ರಖ್ಯಾತ ಭಾಷಣಕಾರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯು ನಡೆಯಲಿದೆ. ಒಂದು ಸಾಮಾಜಿಕ ಉದ್ಯಮಶೀಲತೆ, ನಾವೀನ್ಯತೆ, ಹಸಿರು ಭಾರತ ಮತ್ತೆ ಪರಿಸರ ಪ್ರಕ್ರಿಯೆ, ಯುವ ನೀತಿ, ಸಾರ್ವಜನಿಕ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಯುವಕರ ಪಾತ್ರ, ಶಾಂತಿ ನಿರ್ಮಾಣ ಹಾಗೂ ಸಂಘರ್ಷ ಪರಿಹಾರದಲ್ಲಿ ಯುವಕರ ಪಾತ್ರ, ಹವಾಮಾನ ಬದಲಾವಣೆ ಹಾಗೂ ಪರಿಸರ ರಕ್ಷಣೆಯಲ್ಲಿ ಯುವಕರ ಪಾತ್ರ, ಈ ಎಲ್ಲ ವಿಷಯಗಳನ್ನ ಈ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ನಾವು ಯುವ ಪ್ರತಿನಿಧಿಗಳು ಚರ್ಚೆಯನ್ನ ಮಾಡಲಿದ್ದಾರೆ. ಯುವ ಪ್ರತಿನಿಧಿಗಳು ಹಲವಾರು ಭಾಗಗಳಿಂದ ಅಂದ್ರೆ NSS ವಿದ್ಯಾರ್ಥಿಗಳಿರ್ಬೋದು, NCC ಇರ್ಬೋದು, ಯೂತ್ ಯಂಗ್ ಪ್ರೊಫೆಷನಲ್ಸ್ ಇರ್ಬೋದು, ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೇ ಅಲ್ಲದೆ ನಾವೊಂದು ಪೋಸ್ಟರ್ ಕಾಂಪಿಟಿಷನ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ಐಡಿಯಾ ವರ್ಡ್ಸ್ ನವಭಾರತಕ್ಕಾಗಿ ಯುವ ನಾವೀನ್ಯತೆ ಎಂಬ ವಿಷಯದಲ್ಲಿ 100ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳು ಈ ಒಂದು ಪೋಸ್ಟರ್ ಕಾಂಪಿಟಿಷನ್ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಸಹಕಾರ, ಸಂವಾದ, ಕ್ರಿಯೆಗಾಗಿ ಯುವಜನರ ನೇತೃತ್ವದ ಪರಿಹಾರಗಳನ್ನು ಪ್ರೋತ್ಸಾಹಿಸುವ ಒಂದು ದೃಷ್ಟಿಕೋನದ ವೇದಿಕೆ ಇದಾಗಿದ್ದು, ಯುವಜನರ ಧ್ವನಿಯನ್ನು ಕೇಳುವುದಲ್ಲದೆ ಇದನ್ನ ಆಚರಿಸಲಾಗುತ್ತದೆ. ಅದೇ ರೀತಿ ಸಬಲೀಕರಣಗೊಳಿಸಲಾಗುತ್ತದೆ. ಇದು ಯುವ ನಾಯಕತ್ವ, ನಾವೀನ್ಯತೆ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ಬದ್ಧತೆಯನ್ನ ಪ್ರತಿಬಿಂಬಿಸುತ್ತಿದೆ.
ಸೊ ವೈವಿಧ್ಯಮಯ ಹಿನ್ನೆಲೆಗಳಿಂದ ಬಂದ ರೋಮಾಂಚಕ ಭಾಗವಹಿಸುವಿಕೆಯೊಂದಿಗೆ ಗ್ಲೋಬಲ್ ಯೂತ್ ಅನ್ನುವಂತಹ ಶೃಂಗಸಭೆಯು ಈ ಭಾರತದ ಯುವ ಅಭಿವೃದ್ಧಿ ಪ್ರಯಾಣದಲ್ಲಿ ಒಂದು ಮೈಲಿಗಲ್ಲು ಆಗಲಿದೆ ಅನ್ನೋದಕ್ಕೆ ಸಂತೋಷ ಪಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ ಡಾಕ್ಟರ್ ಅಶ್ವಿನಿ ಶೆಟ್ಟಿ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಮಾತನಾಡಿದ ಡಾಕ್ಟರ್ ಅಶ್ವಿನಿ ಶೆಟ್ಟಿ, ಯುವಜನರನ್ನು ಒಗ್ಗೂಡಿಸುವುದು, ಬದಲಾವಣೆಗೆ ಪ್ರೇರಣೆ ನೀಡುವುದು ಮತ್ತು ಭವಿಷ್ಯಕ್ಕಾಗಿ ಸ್ಫೂರ್ತಿ ಹುಟ್ಟಿಸುವುದು ಎಂಬ ಥೀಮ್ ಅಡಿಯಲ್ಲಿ ಜರುಗುತ್ತಿರುವ ಈ ಶೃಂಗಸಭೆ ಕರ್ನಾಟಕ ಸರ್ಕಾರ ಆಯೋಜಿಸುತ್ತಿರುವ ಪ್ರಥಮ ಅಂತಾರಾಷ್ಟ್ರೀಯ ಯುವ ಸಮ್ಮೇಳನವಾಗಿದ್ದು, ರಾಜ್ಯವನ್ನು ಜಾಗತಿಕ ಯುವ ನೇತೃತ್ವದ ಕೇಂದ್ರವಾಗಿ ಸ್ಥಾಪಿಸುವ ಧೈರ್ಯವಂತ ಹಾಗೂ ದೃಷ್ಟಿಕೋನಾಧಾರಿತ ಹೆಜ್ಜೆಯಾಗಿದೆ. ಜೂನ್ 4ರಂದು ನಡೆಯುವ ಉದ್ಘಾಟನಾ ಸಮಾರಂಭವನ್ನು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಯೆನಪೋಯ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಯೆನಪೋಯ ಅಬ್ದುಲ್ಲಾ ಕುನ್ನಿ ಸೇರಿದಂತೆ ಪ್ರಮುಖ ಗಣ್ಯಾತಿಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಯೆನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಎಂಎಸ್ಡಬ್ಲ್ಯೂ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಮಾತನಾಡಿ, ಭಾರತದ 20 ರಾಜ್ಯಗಳಿಂದ 650ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳು, 15 ದೇಶಗಳಿಂದ ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು, 21 ಪ್ರಖ್ಯಾತ ಭಾಷಣಕಾರರು, ಯುವ ಐಕಾನ್ಗಳು, ವಲಯ ನಾಯಕರು ಈ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ವಿವರ ನೀಡಿದರು. ಇದೇ ಅಲ್ಲದೆ ಮಿಷನ್ ವಿಕಸಿತ್ ಭಾರತ್, ಎಸ್ಡಿಜಿ ಹಾಗೂ ಏಕ್ ಭಾರತ್ ಶ್ರೇಷ್ಠ ಭಾರತ್ ಇವೆಲ್ಲ ಒಂದು ಭಾರತದ ಉತ್ಸಾಹದೊಂದಿಗೆ ಹೊಂದಾಣಿಕೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಲಾಗ್ತಾ ಇದೆ. ಹಾಗೂ ಆಲೋಚನೆಗಳು, ಗುರುತು ಹಾಗೂ ಪ್ರಭಾವದ ಈ ಪರಿವರ್ತನಾಶೀಲ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ ಯುವಕರು ಉತ್ತಮ ಒಂದು ನಾಳೆಯನ್ನ ನಿರ್ಮಿಸಲಾಗಲು ಮುಂದಾಗ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನನ್ನೊಂದಿಗೆ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಅವರು ಕೂಡ ಇದ್ದಾರೆ. ಸರ್, ನಾವು ಮುಖ್ಯವಾಗಿ ಇದೊಂದು ವಿಶಿಷ್ಟವಾಗಿರುವಂತಹ ಮತ್ತು ನಾವೀನ್ಯವಾಗಿರುವಂತಹ ಒಂದು ಕಾರ್ಯಕ್ರಮ. ಸೊ ಕರ್ನಾಟಕ ಸರ್ಕಾರದವರು ಜಾಗತಿಕ ಯುವ ಶೃಂಗಸಭೆ ಅಂತ ಇದನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಇದು ಪ್ರಥಮವಾಗಿ ನಡೆಯುವಂಥದ್ದು. ಇದರ ವಿಶಿಷ್ಟತೆ ಏನಂದ್ರೆ, ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ ಈಗ ಯುವ ಸಮೂಹ ಒಂದು ಮುಖ್ಯವಾದಂತಹ ಒಂದು ಕಾಲಘಟ್ಟದಲ್ಲಿ ಇರುವಂಥದ್ದು. ಹಲವಾರು ಸವಾಲುಗಳನ್ನ ಮತ್ತು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅವರನ್ನ ಒಂದು ಮುಖ್ಯವಾಹಿನಿಯಲ್ಲಿ ತರುವಂಥದ್ದು, ನೇತೃತ್ವವನ್ನು ಬೆಳೆಸುವಂಥದ್ದು, ಮತ್ತೆ ಸಾಮಾಜಿಕ ಬದ್ಧತೆಯನ್ನ ಅವರನ್ನ ಪುನರೂಪಿಸುವಂಥದ್ದು, ಇವೆಲ್ಲ ವಿಶೇಷತೆಗಳನ್ನ ಒಳಗೊಂಡ, ಗುರಿಗಳನ್ನ ಒಳಗೊಂಡ ಈ ಕಾರ್ಯಕ್ರಮವನ್ನ ಯೆನಪೋಯ ಯೂನಿವರ್ಸಿಟಿಯ ಒಂದು ಸಹಕಾರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡುವಂಥದ್ದು ಯುವಜನರ ನಾಯಕತ್ವ ಹೇಗೆ ಇರುತ್ತೆ ಮತ್ತು ಜಾಗತಿಕ ಮಟ್ಟದಲ್ಲಿ ಆಗಿರುವಂತಹ ಯಾವುದೇ ಬದಲಾವಣೆಗಳಾಗಿರ್ಬೋದು, ಯಾವುದೇ ಸವಾಲುಗಳಾಗಿರ್ಬೋದು, ಯಾವುದೇ ಇಶ್ಯೂಸ್ ಇರ್ಬೋದು, ಅದು ಸ್ಥಳೀಯ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ. ಎಲ್ಲ ವರ್ಗದವರ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಅದರಲ್ಲಿ ಮುಖ್ಯವಾಗಿ ಯುವ ಸಮೂಹ ಒಂದು ಮುಖ್ಯ ವರ್ಗ ಆಗಿರುವುದರಿಂದ ಅವರ ಮೇಲೆ ಕೂಡ ಇದು ಬೀರುತ್ತೆ. ಅದು ಉದ್ಯೋಗ ಆಗಿರ್ಬೋದು, ನಾಯಕತ್ವ ಆಗಿರ್ಬೋದು, ಅಥವಾ ಸವಾಲುಗಳನ್ನು ಎದುರಿಸುವಂತಹ ಧೈರ್ಯ ಸಾಮರ್ಥ್ಯವನ್ನು ರೂಪಿಸುವುದಿರ್ಬೋದು, ಅದೆಲ್ಲ ಇರುತ್ತೆ. ಸೊ ಆ ಎಲ್ಲ ವಿಚಾರಗಳನ್ನು ಎದುರಿಸಿಕೊಂಡು ಕರ್ನಾಟಕ ಸರ್ಕಾರ ಈ ಒಂದು ಶೃಂಗಸಭೆಯಲ್ಲಿ ಚರ್ಚೆ ಮಾಡಲಿಕ್ಕಿದೆ. ಅದಕ್ಕೆ ಬೇಕಾಗಿ ಕೇವಲ ಸ್ಥಳೀಯ ಮಟ್ಟದ ಯುವ ಜನತೆ ಮಾತ್ರ ಅಲ್ಲ, ಬೇರೆ ದೇಶಗಳಿಂದಲೂ ಕೂಡ ಆಹ್ವಾನಿಸಿದ್ದಾರೆ. ಅವರು ಈಗಾಗಲೇ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ನಮಗೆ ಗೊತ್ತಿದ್ದ ಹಾಗೆ 650 ಮಂದಿ ಭಾಗವಹಿಸುತ್ತಿದ್ದಾರೆ. ಈಗಾಗಲೇ ರಿಜಿಸ್ಟ್ರೇಷನ್ ಪ್ರೋಸೆಸ್ ನಡೀತಾ ಇದೆ. ಮತ್ತೆ ಇದರಲ್ಲಿ ಬೇರೆ ಬೇರೆ ಮುಖ್ಯಸ್ಥರು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. ನಮ್ಮ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಸರ್ಕಾರದ ಕಡೆಯಿಂದ ಈಗಾಗಲೇ ಇವರನ್ನ ನಾವು ಸಂಪರ್ಕ ಮಾಡಿದ್ದೇವೆ. ಕೆಲವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಮುಖ್ಯ ಅತಿಥಿಗಳಾಗಿ ನಮ್ದು ಇವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ನಮ್ದು ಮಾನ್ಯ ಸಂಸದರು ಅವರು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ, ಆನರೇಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಜ್ಯಸಭಾ, ಮತ್ತೆ ಅವರಿಗೂ ಕೂಡ ಕರೆದಿದ್ದಾರೆ. ಸೊ ಮತ್ತೆ ಎಲ್ಲ MLA-ಗಳು, ಇಲ್ಲಿರುವಂಥದ್ದು MLC-ಗಳು, ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ. ಮತ್ತೆ ಅವರು ಬರುವ ಭರವಸೆಯನ್ನ ನೀಡಿದ್ದಾರೆ. ಯಾಕೆಂದ್ರೆ ಅವರು ಬರುವುದರಿಂದಾಗಿ ಯುವ ಜನಾಂಗಕ್ಕೆ ಒಂದು ಮಾರ್ಗದರ್ಶನ
ಮತ್ತೆ ಮುಂದಾಟನ ತೆಗೆದುಕೊಳ್ಳುವಂತಹ ಒಂದು ಧೈರ್ಯ, ಮಾರ್ಗದರ್ಶನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವುದರಿಂದ ಈ ಒಂದು ಶೃಂಗಸಭೆ ಯಶಸ್ವಿಯಾಗಿ ನಡೆಯಲಿಕ್ಕೆ ಈಗಾಗಲೇ ನಮ್ಮ NPB ಯೂನಿವರ್ಸಿಟಿಯ ವ್ಯವಸ್ಥೆಗಳು ಮಾಡಿದ್ದೇವೆ. ಸೊ ಇದನ್ನ ಹೆಚ್ಚು ಜನರಿಗೆ ತಲುಪಿಸುವಂಥದ್ದು ಮತ್ತೆ ಈ ವಿಚಾರವನ್ನ ಪ್ರಸಾರ ಮಾಡುವಂಥದ್ದು ಮುಖ್ಯವಾಗಿರುತ್ತೆ. ಆದ್ದರಿಂದ ನಿಮ್ಮ ಒಂದು ಸಹಭಾಗಿತ್ವವನ್ನು ಇದರಲ್ಲಿ ನಿರೀಕ್ಷಿಸ್ತೇವೆ. ಮತ್ತು 4ನೇ ತಾರೀಕು 5:30 ಗಂಟೆಗೆ ನಮ್ಮ ಎಂಡ್ಯೂರೆನ್ಸ್ ಸಭಾಂಗಣದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. ಸ್ಥಳೀಯ ಯುವಕರು ಕೂಡ ಭಾಗವಹಿಸ್ತಾ ಇದ್ದಾರೆ. NGOs, ಆಮೇಲೆ ಬೇರೆ ಬೇರೆ ರಾಷ್ಟ್ರೀಯ ಸೇವಾ ಯೋಜನಾ ಪ್ರತಿನಿಧಿಗಳು, NCC ಕೆಡೆಟ್ಸ್ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಹಲವಾರು ಕಾಲೇಜುಗಳ ಯುವಕರು ಕೂಡ ಭಾಗವಹಿಸ್ತಾರೆ. 15ರಿಂದ 30 ವರ್ಷದ ಎಲ್ಲ ಯುವಕರಿಗೂ ಕೂಡ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸುವಂತಹ ಅವಕಾಶ ಇದೆ.